ಏಪ್ರಿಲ್ನಲ್ಲಿ ಭಾರತವು ರಫ್ತಿಗಿಂತ ಹೆಚ್ಚು ಆಮದು ಮಾಡಿಕೊಂಡಿದೆ. ಇದರಿಂದ ವ್ಯಾಪಾರದ ಕೊರತೆಯು ಮತ್ತಷ್ಟು ಏರಿ 5 ತಿಂಗಳ ಗರಿಷ್ಠ ಮುಟ್ಟಿದೆ ಎಂದು ವಾಣಿಜ್ಯ ಸಚಿವಾಲಯವು ಮಾಹಿತಿ ನೀಡಿದೆ. ಏಪ್ರಿಲ್ನಲ್ಲಿ 3.29 ಲಕ್ಷ ಕೋಟಿ ರೂಪಾಯಿಗಳ ಸರಕು ರಫ್ತು ಮಾಡಲಾಗಿದೆ. ಅದರಲ್ಲಿ ಹೆಚ್ಚಾಗಿ ರಫ್ತಾದವುಗಳು ಎಲೆಕ್ಟ್ರಾನಿಕ್ ಮತ್ತು ಎಂಜಿನಿಯರಿಂಗ್ ಸರಕುಗಳಾಗಿವೆ. ಆದರೆ ಅದೇ ತಿಂಗಳಿನಲ್ಲಿ ಭಾರತವು 5.49 ಲಕ್ಷ ಕೋಟಿ ರೂಪಾಯಿಗಳ ಸರಕು ಆಮದು ಮಾಡಿಕೊಂಡಿದೆ. ಹಾಗಾಗಿ ವ್ಯಾಪಾರದ ಕೊರತೆಯ ಅಂತರವು 2.20 ಲಕ್ಷ ಕೋಟಿ ರೂಪಾಯಿಯಾಗಿದೆ. ರಫ್ತು ಮೌಲ್ಯವು ಆಮದುಗಳಿಗಿಂತ ಕಡಿಮೆಯಾದರೆ ಅದು ವ್ಯಾಪಾರದ ಕೊರತೆ ಎನಿಸುತ್ತದೆ. ಭಾರತ ಸರ್ಕಾರದ ವಾಣಿಜ್ಯ ಸಚಿವಾಲಯವು ಈ ಮಾಹಿತಿ ನೀಡಿದೆ. ಇತ್ತೀಚೆಗೆ ಭಾರತವು ಕೊರತೆಯೊಡನೆ ಮುನ್ನಡೆದಿದೆ. Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.